अश्विनं समुद्रणं वीरवन्दं गोवन्दं ह्रीम्नाशदे स्वस्ते नमो सर्पेभ्यो ये मनो ये अन्तरिक्षे विनेभ्य सर्पेभ्यो नमः ये दोरोचने दिवो ये वा सूर्यस्य लक्ष्मिषो सर्पेभ्यो नमः या इषवो या तुधानानां ये वा वनस्पतिगमनो ये वा वटेषु शेरते तेभ्यः सर्पेभ्यो नमः यशस्करं बलवन्तं प्रभद्वं तमेव राजाधिपतिर्बभूव संगीर्णनागाश्वमेधे तावत्प्रयात्राहीशस्तातव्यं सर्वदा विभो वासुके महानागराजाय नमः सुप्रतिष्ठितमस्तु गोविन्दानि गोविन्द दक्षिणं पदे पदे पापोऽहं पापकर्मा देवाशम् अनन्त अनन्तदेवेश अनन्त सानिध्य पुष्टि अंजनेय मंगलम
पद्मनाभं सुरेशं विश्वाधारं सम्यग्रणं शुभांगं लक्ष्मीकान्तं कमलनयनं योगविद्यानगम्यं वन्दे विष्णुं भवयारं सर्वलोकैकनाथं ಸರಿ ಧ್ಯಾನ ಸ್ವರೂಪಿ ಆಗ್ತಾ ಆ ಪೌಮಾರಾತ್ಮ ಮಹಾವಿಷ್ಣು ಅಗ್ನಿ ಮಧ್ಯೆ ಸ್ವಚ್ಛತಾ ಮಧ್ಯೆ ಕಲಶಮಧ್ಯೆ ನಾವು ಮಾಡ್ತಿದ್ದ ಷೋಡಶೋಪಚಾರ ಸಂತೋಷ ಅಂಚನೆ ವೇದಡು ಜನ್ಮ ಅಷ್ಟಕ ವೇದ ಆ ಜನ್ಮ ಅಷ್ಟಕ ವೇದಡು 10,000 ದಿಕ್ಕು ಉಂಟು ಆ ಅದಕ್ಕೆ ಈ ಸಮುದ್ರ ಮಥನ ಮಾಡ್ಕೊಂಡಾಗ ಆ ರೀತಿ ನಮ್ಮ ನೀನೆ ಕಾಯ್ತದೆ ಆ ಇದು ಅಂತದ್ದು ಬೆಣ್ಣೆ ದೆಪ್ಪು ಅಜ್ಜ ಪ್ರಕಾರ ಋಷಿಗಳು ಮಾತಾಡಲ್ಲ ಸೇರಿದು ಈ ಆ 10,000 ಅಂದರೆ ಅక్కడ ಆಯ್ನಾಥ ಸುಲಭರು ಆ ಈ ಸತ್ಯನಾರಾಯಣ ಪೂಜೆದ ಲೆಕ್ಕನೆ ಇದಲ್ಲ ಆ ಅತಿ ಶೀಘ್ರವಾದ ಋಗ್ವೇದದ ಪವಮಾನ ಅಂತ ಪವಮಾನಿ ಪುನೀತನ ಪವಮಾನ ಅನ್ಪುಣ ಅವ ಪುನೀತನಾಗ ಏರು ನಮ್ಮ ಪುಟ್ಟನಗಾಡು ನಮ್ಮ ಜನ್ಮಾಂತರ ಕೃತಂ ಪಾಪಂ ನಮ್ಮ ಹುಟ್ಟಿಡಿದು ನಮ್ಮ ಇದಾವಲ್ಲ ವಾಮಟ್ಟಿಡು ಬಂದಲ್ಲ ಗರ್ಭೆ ಎನ್ಮೆ ಗರ್ಭೆ ವಸತಃ ಅಪ್ಪನ ದಟ್ಟು ಉಪ್ಪನಾಗ ಈ ಸೂರ್ಯಮಂಡಲದ ಇದು ಭೂಮಿ ಎಂಚನೆ ಅದು ಅಪ್ಪನ ಅವೇ ರೀತಿಯಾಗಿ ನಮ್ಮ ಗರ್ಭೆ ಅಂತ ಅಂದರೆ ಜಾತಸ್ಯ ನಮ್ಮ ಪುಟ್ಟ ದುಂಬೆ ಅಪ್ಪನ ದಟ್ಟು ಗರ್ಭಡು ಎಂಕಳು ಇದು ಉಪ್ಪು ಆ ಅಪಗನೇ ನಮ್ಮ ಪಾಪ ಅಂತಂದು ಹಾಕುವ ಹೆಣ್ಮೆ ಗರ್ಭೆ ವಸತಃ ಅಪಗನೇ ನಾವು ಅಪ್ಪೆಗೆ ನಮ್ಮ ಬೇನೆ ಮಾಡ್ತದೆ ಆ ಮಲಿನವಾದ ನಮ್ಮ ಹೂವ ಅಜಾತಸ್ಯ ವಯಸ್ಸ ಹುಟ್ಟಿನಿಡ್ದು ಬುಕ್ಕಲ್ಲ ನಂಗೆ ಇದು ಆಗ್ತದೆ ಅದೇ ಪ್ರಕಾರವಾದ ನಮ್ಮ ಹುಟ್ಟಿನಿಡ್ದು ಬರ್ತದೆ ಜನರ ಮರಣ ಮದುವೆ ಅಂತಂದು ಅವೊಂದು ಹೊಟ್ಬಿಡ ಅದೇ ರೀತಿಯಾಗಿ ನಮ್ಮ ಕನ್ಯಾರ ಹೊಂಡ 3/4 ಗಂಟೆ ಹೊತ್ತು ಉಂಟು ಕಣ್ಣು ಹಿಡ್ಕೊಂಡು ಆಮೇಲೆ ಬೇತೆ ರಸ ಅಂತ ಎತ್ತಿಗಾರನ ಬುಕ್ಕ ಆಯ್ನ ವಿಚಾರ ಸ್ವಲ್ಪ ಹೆಚ್ಚ ಇತ್ತಿ ಬಂಡ ಪವಮಾನ ಉಂಟು ಪುನೀತ ನಮ್ಮ ಮಾತಿಂಚಿನ 1 ವರ್ಷದ ಉಳಗೆ ನಮ್ಮ ದಾಚಾನ ಪಾಪ ಪ್ರತಿ ಒಂದೆಲ್ಲ ನಮ್ಮ ನಡ್ಕೊಂಡು ಕೊಂಡಾಗ ಪಿಜಿನ ಕೊಂದು ಮಾತಾಡ್ಕೊಂಡು ಐನು ಪೂರ ನಮ್ಮ ಮತ್ತು ಅವು ಸರಿದೆ ಸರಿ ಅಂದ ಅವಾಗ ರೋಪದ ಹೊತ್ತಿರ್ತದ ಆ ಮಾತ ಪವಮಾನ ಪುನೀತ ಹಾಕೊಂಡು ಅವೇ ಪ್ರಕಾರವಾದ ನಿಮಿತ್ತದೇನು ಆ ಸಂಪಾದ ಹತ್ತುಗಳು ನಾಗೇಂದ್ರ ನಮಗೆ ಪ್ರತಿಷ್ಠಾಪನಾ ಸ್ಥಳವು ಪ್ರಾಯಶ್ಚಿತ್ತ ಹೋಗಬಾರ್ದು ಅವೇ ರೀತಿಯಾದ ಪ್ರಾಯಶ್ಚಿತ್ತ ಹೋಗ ಮಾತನಾಡಿಗೆ ನಿಖರ ಸಾನ್ನಿಧ್ಯವು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಆ ಹೆಚ್ಚಿನ ಅನುಕೂಲ ಆಗ್ತಿದೆ ಕಾರಣ ಆ ನಾಗದ ಸಾನ್ನಿಧ್ಯ ಬರೋದು ಐಕ್ಯವಾಡ ಸಮೇತ ಆ ಪವಮಾನ ಹೋಮ ಆಗ್ತದೆ ಆ ಹೋಮ ಅಂತ ಹೇಳಿ ಐಕ್ಯ ಪವಮಾನ ಹೋಮದ ದಾಖಂಡ ಕ್ಷೀರಂ ತರ್ಪಿರ ಮಧು ಉದಕ ಅವು ಅಂಡ ಕ್ಷೀರಂ ಬಂಡಲ್ಲ ಸೋಮ ಪ್ರೀತಿಗೆ ಕ್ಷೀರ ಅಗ್ಗನ ಅಂದರೆ ಅಗ್ಗಿಗೆ ನೆಯ್ ಆ ನೆಯ್ಗೆ ಅಗ್ನಿಗೆ ಪ್ರೀತಿಯ ಒಂದು ಚೀಯದ ನೆಯ್ ಅವು ಭಾರತಿ ಸರಸ್ವತಿ ನಮ್ಮ ಅಚ್ಚೆ ಪುಟ್ಟನಗನೆ ಜೋಕಳೆಗೆ ಚೀಯದ ನೆಯ್ ಬುಕ್ಕ ಬಜೆ ಶುಂಠಿ ಮತ್ತು ಕೊರಡುಗಳು ಕೂಡ ಅವೇ ರೀತಿ ಸರಸ್ವತಿ ಆ ಸರಸ್ವತಿ ರೀತಿ ನಮ್ಮ ಚೀಯದ ನೇಟ್ ಪವಮಾನ ಕೂಡ ಜಲ ಮಾಂತ್ರಿಕಲ ಪುಟ್ಟು ನಂಗೆ ಅವೇ ರೀತಿಯಾದ 4 ವಿಧದ ಆ ದಾನಗಳ ಕೊರಿಯರುಂಟು ಆ ದಾನ ಉದ್ದೇಶವಾದ ಮಾತಿಂಚ ಪವಮಾನಾತ್ಮಕ ಮಾಂತ್ಯಗಳ ಮಾತಿಂಚಿ ದಾನ ಪಾಪ ನಾವು ಇತ್ತಿಲ್ಲ ತೆರಿದಿ ತೆರಿಯ ಆ ಪಾಪ ಪೂರ ಆ ಪುನೀತನ ಎಂಚ ಆ ಹೋಮನ ಸೇವ ಬಿದ್ದಿ ಬಂದು ನಂಡಿದೆ ಆ ಪವಮಾನಾತ್ಮ ಮಾತೆಲ್ಲ ಬಂದು ತಸ್ಮಾತ್ ಮೇಳಿತೋ ಮೋಗ್ಧಿ ತ್ವಂ ಶಿವೇತ್ತ ಯಥಾ ಅಂದಿಲ್ಲ ಈ ಸಮಿದೆ ನಮ್ಮ ಪಾಡ್ದು ಎಂಚ ಹುತ ಹಾಕ್ಕೊಂಡು ಅವೇ ಪ್ರಕಾರವಾಗಿ ನಿಖರ ಮಾಂತರಲ್ಲ ಆ ಅಪಮೃತ್ಯು ವ್ಯಾಳಮೃತ್ಯು ಘೋರಮೃತ್ಯು ದುಷ್ಟಮೃತ್ಯು ಆಧ್ಯಾತ್ಮಿಕ ಆದಿಭೌತಿಕ ನವನವ ತಾಪತ್ರಯ ದೋಷಗಳನ್ನ ಪುರಾಣಿತ ಉದ್ಯೋಗದ ವ್ಯವಹಾರ ಈ ಸ್ಥಳಕ್ಕೆ ದಾನ ಅಲ್ಲ ಆ ದಾನ ದುಷ್ಟಾರಿಷ್ಟ ಇತ್ತಿಲ್ಲ ಎಲ್ಲ ದೂರ ಮಾಡ್ತದೆ ಆ ಪವಮಾನಾತ್ಮಕ ಮಹಾವಿಷ್ಣು ಇಡೀ ನಿಖಿಲ ಈ ದೈವ ದೇವರಿಗೆ ನಿಖಿಲಿಗೆ ಮಾಡ್ತಾನೆ ಅನುಕೂಲವಾದ ಯೋಗ ಭಾಗ್ಯ ಅಲ್ಲ ಅವೇ ರೀತಿಯಾದ ನಾನು ಹೆಚ್ಚಿನ ಅನುಕೂಲ ಮತ್ತು ನಿಖಿಲ ಮಾತ್ರ ಐಕ್ಯಮತ್ಯ ಕಣ್ಣಿಂದ ಈ ಇಂಚತ್ತನೇ ಇದೆ ಒಂದು ಇಂಚ ಬುದ್ಧಿಂದ ಅವು ಇದೆ ಐಕ್ಯಮತ್ಯ ಅವರು ಪುನೀತನಾಗಿತ್ತಿನ ಪವಮಾನ ಈ ಹೋಮಾಡಿ ನಿಖಿಲಿಗೆ ಮಾತಲ್ಲ ಐಕ್ಯಮತ್ಯ ಒಂದು ಸೇರು ನಾವು ಯೋಗ ಭಾಗ್ಯನೇ ಆ ಪವಮಾನಾತ್ಮ ಮಹಾವಿಷ್ಣು
ನಾಗಲ್ಲ ನಿಖಲಿಗೆ ಮಾಡ್ತಾರೆ ಆಯುಷ್ ಆರೋಗ್ಯನ ಅನುಗ್ರಹ ಮಾಡ್ತೀವಿ ಸ್ವಸ್ತಿ ಶ್ರದ್ಧಾಂ ವೇದಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಸೋಮನಾಥ್ ವಿಷ್ಣು ದೇವರ ಪಾಲಿಂದ ಇಲ್ಲಿ ಹೋಗ್ತಾರೆ ಆವರಣ ಲಕ್ಷ್ಮಿಯಲ್ಲಿ ಪೂಜೆ ಮಾಡ್ತಿದ್ದು 5 ದಿವಸ ನಮ್ಮ ಇಲ್ಲಿ ಕೂಗ್ಬೋದು ಅದೇ ಪ್ರಕಾರ ಇಲ್ಲಿ ಮಹಾಲಕ್ಷ್ಮಿ ಆ ತುಳಸಿ ಮಧ್ಯವನ್ನು ಪ್ರತಿಷ್ಠಾ ಮಾಡ್ತಿದ್ದು ಆ ಮೂರ್ತದ್ದು ನಮ್ಮಕ್ಕೆ ಮಾತಿಂಚ ಆ ಮಾತಾ ಕೆಲಸಗಳೆಲ್ಲ ಉಂಟು ನಾಗದೇವತ ಅಭಿಷೇಕ ಇದೇ ಪ್ರಕಾರ ಮಾಡ್ತಿಂತ ಮಕ್ಕಳಿಗೆ ಸಕುಟುಂಬವಾಗಿ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಸದ್ಬುದ್ಧಿಗಳನ್ನು ಕೊರೆದು ಅವೇನಿಕರು ಮಹಾಂತರಗಳ ಐಕ್ಯಮತ್ಯ ಈ ಸಮಾಜದ ಒಡನೆ ಐಕ್ಯಮತ್ಯ ಒರಿಯರ್ ಜೋಡಿ ಅಂತಾರೆ ಆಯ್ತು ಯೋಗ ಬಾಧ್ಯನೆ ಆ ಸರ್ವಪ್ರತಿಯಾದಂಥ ಆ ಮಹಾಲಕ್ಷ್ಮಿ ಮಾತಾಡಿ ಅನುಗ್ರಹ ಮಾಡ್ತಿದ್ದು ಕೋಯಿನಾಳು ಮತ್ತೊಂದು ಐತಿ ಅನುಕೂಲ ಮಾಡ್ತಿದ್ದು ಇದೇ ವಿಶೇಷವಾದ ಅತಿಶಯವಾದ ಮಾತಿಂತ ಯೋಗ ಬಾಧ್ಯನೆ ಆ ಮಹಾಲಕ್ಷ್ಮಿ ಕರ್ಣಾಯ ಮಂಗಲಂ ಭಗವಾನ್ ಅರಿಷ್ಟಾಡಿ ಪುರಸ್ಕೃತು ದುರಿದಾಡಿ ಭಯ ಅಂತ ಸಾಧ್ಯ
राजाधिराजाय प्रसख्यदायिने नमो वयं श्रवण कृतवस्त्रभ्यं दत्ता प्रणत्यमद्य इयं ददाना कृतयेति तत्र वक्पराजितादो अपवेयन्ताम् आवाहितनागरा स्वामिने नमः प्रार्थनां समर्पयामि ओम आपादबलिपर्यन्तं गुरूणामाकृतुन्दरेत् तेन विघ्नाः पूजावसाने देवाः प्रसन्नचित्तमनसाः पूजावसानकाले ಸಂಕಲ್ಪಿತವಾಯಿನಂಚಿನ ನಾಗದೇವರಿ ಪ್ರಸನ್ನರಾಪಣಂಚಿನ ಆ ಕಾಲಘಟ್ಟ. ಈ ಕಾಲಘಟ್ಟೋಡು ಪರಿಸರದ ಆರಾಧನೆ ಮುಂಚಿನ ಸಮಸ್ತ ದೈವದೇವಿಯರನ್ನು ಗುರುಗಿರನ್ನು ಮಾತ್ರ ತುಂಬುದು ಇದನ್ನು ಕೋಡೆಯಿಟ್ಟು ಬರ್ತದೆ. ಈ ಮುಟ್ಟಲ ಕೆಲವು ದೇವತಾ ಸತ್ಕರಂಬಲ್ಲು ಮಾತಗಳಿಸ ಕೋಡೆ ದೇವತಾನಿ ಮಾತಾ ಸಂಸ್ಕಾರಾದಿ ಕ್ರಿಯೆಗಳು ನಡೆತಂದ ಪ್ರಥಮತವಾದ ಗಣಪತಿಯವರ ಪ್ರಧಾನ ಮಾತ ಧ್ಯಾನಾವಾಹನಾದಿ ಪಂಡಿತು ಪೂಜೆನ ಮಾತ ಮಂತೊಂದು ಬಲಿದಾನೇಶು ಕುರಿಯಾತು ಬಲಿದಾನನ್ನು ಮಾತ ಮನಕೊಡುದು ದಾನಿಗೆಂಡ ತುಂಬದ ಕಾಲದಿಂದ ಪರೀಕ್ಷಿತ್ ರಾಜೇಂದ್ರ ನಮಗೆ ರಾಜನ ಕಥೆಗೆ ದುಃಖ ಆ ರಾಜೇಂದ್ರ ಪ್ರಜಾ ಪಾಲನ ತತ್ಪರ ಒಂದು ಪ್ರಜೆಗಳನ್ನು ಎಂಚ ತೂಡು ಬಂಡದು ಆ ರಾಜಡ ತೂದು ಮಾತ್ರ ಕಲ್ಪೊಡುತ್ತೇನೆ ಅಪ್ಪಗ ಕಲಿಯುಗ ಪ್ರಾರಂಭ ಆಗುವಂತಹ ಕಾಲಘಟ್ಟ ಅಪ್ಪಗ ಆ ಕಲಿನ ಪ್ರವೇಶ ಅನ್ನೋದು ಎಂಚ ಅನ್ಸುಗೆಂಡ ಆ ಪರೀಕ್ಷಿತ್ ರಾಜೇಂದ್ರ ಮಂತ್ರಿ ಬಂಡ ಕಾಡಿಗೆ ಹೋಗಿ ಮಾತ ಕಾಡು ಹೋದಾನಿಗೆ ಇಂಚಾಪುಂಡ ಐದು ಬಾದೆಲಾಪು ನಾನ ಕಾಡು ಮಧ್ಯೆ ಬೋಲು ನೀರು ತಕೊಂಡು ಅಪ್ಪಗ ಒಂಜಿ ಕುಟೀರ ತೋಚನಿಗೆ ಆಯ್ತು ಒಂಜಿ ಋಷಿನ ಕುಟೀರ ಅಪ್ಪಗ ಋಷಿನ ಕುಟೀರ ಉಲೆ ಬುಕ್ಕುದಾನಗ ಈ ಲುಂಗಿ ಋಷಿ ಎಂದು ಬರು ಋಷಿ ಹೋಗ್ತಾರೆ ಮಹಾ ತಪಸ್ಸು ಅಪ್ಪಗ ಈ ತಪಸ್ಸು ಮನ್ಪುನ ಸಂದರ್ಭಗಳು ಈ ರಾಜವರ್ತನ ಅರಿವೆ ಆಗ ಋಷಿ ಕಾತಿದೆ ಅಪ್ಪಗ ಬಾಜೆಲಾದಕೊಂಡು ಅಪ್ಪಗ ರಾಜೆ ಎಟ್ಟೆ ಆ ಒಂಜಿ ಗಳಿಗೆಡೆ ಆಗ ಕೋಪ ಬರ್ತದ ಹೋಗು ಕೋಪ ಬರ್ತದಾನಗ ತನಿಖೀರ್ನ ದೂತನಲ್ಲಿ ಮತ್ತು ಆಜ್ಞಾ ಮಂತ್ರಿಗೆ ಅಲ್ಪನೆ ಒಂದು ಸೈತನಂಚಿನ ಹುಚ್ಚಿಂದು ಒಣದು ಕೆಕ್ಕಲು ಬಾಡ್ಲೆ ಅಪ್ಪಗ ಆ ತನಿಖೀರ ರಾಜನ ಆಜ್ಞೆಯ ಬಾಲನ ಮಾಡ್ಕೊಡಿ ಅಪ್ಪಗ ಆ ಒಂದು ಹುಚ್ಚಿನ ಒಣದು ರಾಜನ ಆ ಋಷಿನ ಕೆಕ್ಕಲು ಬಾಡಿರಿ ಅಂತ ಪಾಡ್ದು ರಾಜ ಅಲ್ಪಾರ್ದು ಹೋದು ఆయన ಆಸ್ಥಾನಕ್ಕೆ ಹೋಗ್ತು ತಂತ್ರವಾದ ಆ ಋಷಿ ನಮಗೆ ತುಂಗಿ ಬಂದಿದ್ದು ಒಳ್ಳೆ ಪ್ರಾಯ ಬರ್ತದೆ ಸೂದಾನಾಗ ಆಶ್ಚರ್ಯ ಆಮೇಲೆ ಕೆಕ್ಕಲ್ಲಿ ಇರೋ ಒಂದು ಹುಚ್ಚಿನ ಬಾಡ್ದೇರಿ ಅವಾಗ ಕೋಪಡ್ದಾಕರ ಆಯೆ ಶಾಪ ಬರ್ತಗೆ ನಾನು 7 ದಿನ ತೊಲಾಯಿ ಏನ ಆಮೇಲೆ ಕೆಕ್ಕಲಿಗೆ ಏರು ಆ ರೈತನಂಚಿನ ಹುಚ್ಚಿನ ಬಾಡಿಯರ ಆಯ್ಗೆ 7 ದಿನ ತೊಲಾಯಿ ಮರಣ ಬರಡು ಬಂದಿತ್ತು ಅವಾಗ ಶಾಪ ಬರ್ತು ಮಾತಾದನಗ ಮಗನ ಬೊಬ್ಬೆ ತೂದಾನಗ ಅಪ್ಪಗೆ ಎಚ್ಚರಿಗೆ ಆಪಣಿಗೆ ಋಷಿಗೆ ತೂದಾನಗ ವಿಚಾರ ಮಾತು ಕೇಳಿದಾಗ ಬಹಳ ಬೇಜಾರಾಗ ಅಂಚಿನ ಆ ರಾಜಗೆ ಈ ಒಂದು ಶಾಪ ಬರೆಯತ್ತ ಬಂದದ್ದು ದಾಂಡಿಗೆಂಡ ಪ್ರಜಾ ಪಾಲನ ತತ್ಪರ ರಾಜಗಳದು ಪ್ರಧಾನ ರಾಜ ಏರ್ಗೆಂಡ ಪರೀಕ್ಷಿತ್ ರಾಜ ಎಷ್ಟೇದಿನ ಜಲಕ್ಕನ್ನು ಪಾಲನ ಮಂತ್ರಿನ ರಾಜಗೆ ಶಾಪ ಬರೆಯತ್ತ ಬಂದದ್ದು ನಾನು ಆಯ್ನಾತು ಬೇಗ ಯಾನು ರಾಜನಾಡೆ ಬೋಡು ಬಂದದ್ದು ಆ ಲುಂಗಿ ಮಹರ್ಷಿಗಳು ಬಳಿತು ಒಂದು ರಾಜನಾಡೆ ಬೋಪೇರಿಗೆ ರಾಜರ ಬಂದರಿಗೆ ನನ್ನ ನಿಕ್ಕಿ 7 ದಿನ ತಗುಲಾಯಿ ಮರಣ ಬರ್ಪಣ ನಿಶ್ಚಿತ ಅಪ್ಪಗ ಮರಣ ಬರ್ಪುಂಡು ಗೊತ್ತಾನ ನಮ್ಮ ಇಂಚ ಮನ್ಪುಡುಗೆಂಡ ಆಯ್ನಾತು ದೇವತಾ ಆರಾಧನೆ ಮಾತ ಮನ್ಪುಡು ದಾಂಡಿಗೆಂಡ ಜಪದ ಬಾದಿಲ್ ಮಂತಂದ ಆ ವಿಶೇಷವಾದನಿಕ ಅಂತ್ಯಕಾಲದ ಮೋಕ್ಷ ಪ್ರಾಪ್ತಿಯಾಗುವುದು ಬಂದದ್ದು ಆ ಋಷಿಗಳು ಬಂದಾಗ ರಾಜವಂಶಕ್ಕೆ ಅಪ್ಪಗ ಆ ಭಾಗವತ 18 ಪುರಾಣ ಆದಿಗಳಿಂದ 4 ವೇದವನ್ನು ಮಾತ ಪಾರಾಯಣ ಮಂತ್ರಾಗ ಆಯ್ನಾತು ಪುಣ್ಯ ಸಂಗ್ರಹಣ ಅವರಿಗೆ ಬಂದು ನಿರಂತರವಾದ ಆ ಶಾಪದ ಅನುಸಾರ 7ನೇ ದಿನ ತಾನಿ ತಕ್ಷಕ ಪಂಪನ ಹುಟ್ಟಿಡಿದು ರಾಜಗ ಮರಣ ಬರಪಡಿಗೆ ತರಂತರವಾದ ఆయన ಆಳ್ವಿಕೆ ಕೊನೆಯಾಡು ತರಂತರವಾದ ಜನ್ಮೇಜಯ ಬಂದದ್ದು ఆయన ನಮಗೆ ತರಂತರವಾದ ಆಯ್ಗಲ ಹೋಗೋರ್ನು ಎನ್ನ ಅಮ್ಮೇರ್ನ ತಾವು ಕಾರಣ ಆಯ್ತಿನ ಮಾತ ಸರ್ಪ ಕುಲಕಲವನ್ನು ಬಂತ ಮಾತ ಕವನ ಮನ್ಕೊಡು ಹೋಮ ಮನ್ಕೊಡು ನಾಶ ಮನ್ಕೊಡು ಬಂದದ್ದು ಒಂದು ಋಷಿ ಮುಲಕ್ಲ ಮಾತ ಸೇರಿದು ಯಾಗನ ಪ್ರಾರಂಭ ಮನ್ಕೇರು ತರಂತರವಾದ ಸರ್ಪ ಯಾಗ ಬಂದದ್ದು ಆ ಯಾಗದ ಮುದರಿಗೆ ಅವಾಗ ಒಂಜಿ ಸರ್ಪ ಅನಂತ ಹನುಮಂತಿನ ಮಾತ ಒಂಜಿ ಪುದರ್ಲೆಪ್ಪ ಅಂಚಿನ ಒಂಜಿ ಕುಲಗಳ ಮಾತ ಅವನದ್ದು ಸ್ವಾಹ ಸ್ವಾಹ ಬಂದದ್ದು ಅಗ್ನಿಗೆ ಆಹುತಿ ಕೊಟ್ಟರು ಸುರುವಂತೆಗೆ ಇದು ಗೊತ್ತ ಅನಗ ಆ ದೇವೇಂದ್ರಗೆ ಮಾತ ಗೋಡಿಗೆ ಹಾಕೊಂಡ ಸರ್ಪ ಕುಲಗಳು ಮಾತ ನಾಶನಂತ ಅಂದಿದ್ದರಿಂದ ನಮ್ಮ ಈ ಭೂಮಂಡಲನೇ ನಾಶ ಆದುಕೊಳ್ಳಲು ಸಾಧ್ಯತೆ ಏಕೋತ್ತರವಾದ ಜನ್ಮೇಜಯ ಯಜ್ಞ ಪ್ರಾರಂಭ ಮುಕ್ಕಲ ಸುರುವಂತೊಂದು ಇಲ್ಲಿಗೆ ಆಯ್ಕೆ ಕೂಡ ಹುಚ್ಚು ಹೋಗಿಂದ ತಕ್ಷಕ ಅದಾಂದಿಗೆಂಡ ಅಂಬೇರ್ನ ಸಾಗು ಕಾರಣ ನಿಂಚಿನ ತಕ್ಷಕ ಸ್ವಾಹ ಸ್ವಾಹ ಬಂದದ್ದು ಆಹುತಿ ಕೊಟ್ಟರು ಸುರುವಂತೆಗೆ ಅಣ್ಣ ತಕ್ಷಕಿಂಚಿನ ದೇವೇಂದ್ರ ಓದು ఆయన సింహాసనం ಸುತ್ತುಬಾರ್ದು ಗುಳ್ಳೆಗೆ ಇನ್ನೇನು ತೂದಾನಗ
ಜನ್ಮೇಜಯ ಉತ್ತರ ಕೋಪವರ್ಗು ಇಂದ್ರಾಯ ತಕ್ಷಕಾಯ ಸ್ವಾಹ ಇಂದ್ರ ಸಮೇತವಾದ ತಕ್ಷಕ ಯಜ್ಞಕುಂಡಗ ಊರಡುದು ಮಣ್ಣಗ ನಂದ ನನ್ನ ಇಂದ್ರ ಆಲೋಚನೆ ಮಾಡ್ತೇವೆ ನಾನು ಎಂಕಲ ಉಳಿಗಾಲಜಿ ಮಂಡಿದು ವಿಷ್ಣು ನಾಡಿಗೆ ಹೋಗ್ತದೆ ವಿಷ್ಣು ನಾಡಿಗೆ ಬಂದು ನನಗೆ ಮಾತು ಹಿರೇ ರಕ್ಷಣೆಯನ್ನು ಕೊಡು ಬಂದಾಗ ಆಸ್ತಿಗೆ ನಾಭಿರಕ್ಷಿತಾಧಿಪತಿರ್ದೇವೋ ನಂತೋ ನಾಗನಾಮದ ವಿಷ್ಣು ಪೀಠಾತ್ಮನೇ ದುಃಖನ್ ನಾಗರಾಜಾಯತೆ ನಮಃ ನಾಗರಾಜ ಸ್ವಾಮಿನೇ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದ ಹರಿ ಗೋವಿಂದ.
जीवनददां संतरितं धनमयं दवाकृतं दत्ता वृक्षवन्यः यन्ददाना हृदये तत्र उपराजितातो मनलेत्ता आवरावित आपादमलिवेन तंकुरुणा मन्त्रन्तरे देनमिष्णा प्रणश्यन्ति नित्यजैतमनोरदापुरुभ्यो नमः प्रार्थनां समर्पयामि ओम प्रमा प्रकपति स्कंदस्विदामीषण कन्याभिगर्भारकेटकुलदत्ता विराजयिता हस्तै चक्रगदादिकेशवचिकं शापं गुणं तर्जनि आकेशवादे देवरा सानिध्येषु प्रार्थनमुगा अप्राप्तस्य प्राप्तिः ಯೋಗಾನುಪಣ್ಣಗ ಮಾತಲ್ಲ ನಮ್ಮ ಏಬಲ ನಮ್ಮ ಮನ್ಪಾಂತ ಮನೆಯದಾದ್ರೆ ಆ ಪಕ್ಷದ ಪತ್ತಿ ನಲ್ಪ ಮುಟ್ಟು ಮಾಡಿದ್ರು 10 ಜನಕ್ಕೆ ಮಾತು ಸೇರೊಂದು ನಾಗಾರಾಧನೆ ದೇವಿಯ ನಾಮಾತ ಆರಾಧನೆ ಮತ್ತೊಂದ ವಿಶೇಷವಾಗಿ ಮುಂಚಿನ ಫಲಕ್ಕೂ ನಮಗೂ ಪ್ರಾಪ್ತಿಯಾದ ಸಾಧ್ಯ ಇಷ್ಟದ ಕಾಲ ನಿಂತ ಇನ್ನೇನು ಇಲಾಂಟ ಮಂತ್ರನಿಗೆ ಎಲ್ಲ ಅನ್ಕೊಂಡೇನೆ ಕಷ್ಟ ಪರಿಸ್ಥಿತಿ ಈ ಊರಿಗೆ ಬಂತು ನಾವು ಅಂದಾಗ ನಮಗೆ ಇಂದಿನ ಯಾರು ನಿರ್ಮಾಣ ಬಂದೊಂದು ನವೀಕರಣ ಪಂಚಿನ ಒಂದು ಯೋಗ ಪಂಚಿನ ನಮ್ಮ ಮಾತನ್ನ ಪಾಲನೆ ಪ್ರತಿಷ್ಠೆ ಮಾಡಿದ್ರೆ ಏಪಲ ಮಾಡ್ಕೊಂಡ ಕಾರ್ಯಕ್ರಮ ಏಪಲ ಇಲ್ಲ ನಮಗೆ ಸೂಚನೆ ಲೆಕ್ಕನಾಗ ಮಾಡ್ಕೊಂಡಿಲ್ಲ ಅವನಿಗೆ ದೇವತಾ ಕರ್ಮ ಅವಾಗ ನಮ್ಮ ಜೀವ ಮಾರಡು ನಮಗೆ ನಾಗಾರಾಧನೆ ನಾಗದೇವ ಯೋಗನ ನಾಗದೇವರ ಅನುಗ್ರಹ ಅಂದರೆ ಪರಿಸರ ಕುಟುಂಬದಲ್ಲಿ ಪರಿಸರ ನಿವಾರಣೆಗೆ ಮಾದರಿಗಳ ಲೆಕ್ಕನೆ ಒಬ್ಬೇ ರೀತಿಯ ರೋಗ ರುಜಿನಗಳು ಬರಂದಕ್ಕೆ ಭೂಮಿ ಸಂಬಂಧವಾದ ಚರ್ಮ ಸಂಬಂಧವಾದ ಒಬ್ಬೇ ರೀತಿಯ ರೋಗ ರುಜಿನಲ್ಲಿದ್ದಂದಾಗಿ ಮಾತ್ರ ಪರಿಮಾರ್ಜನ ಮತ್ತೊಂದು ವಿಶೇಷವಾದ ಕಲಾ ಶೈಲತೆ ಯತ್ರ ಮಂಡಿಸಿ ಕಲಶ ಮಾತ ಮತ್ತೊಂದು ಬ್ರಹ್ಮಕಲಶಾದಿ ಮಾತ ಕಲಶ ಮಾತ ಅಭಿಷೇಕ ಮಂತ್ರನಾಡಿಗೆ ನಾಗದೇವಿಯ ಯಥಾಶಕ್ತಿ ಹಿಂದಿ ಸೇವೆನೆ ನಾಗದೇವಿಯ ಸಾನ್ನಿಧ್ಯ ಸ್ವೀಕಾರ ಮತ್ತೊಂದು ವಿಶೇಷವಾದ ಆಚಾರ್ಯ ತಪಸಾ ನಿಯಮೇನ ಉತ್ಸವೇನ ಚಾಮಂಡ ಗುರುಜಿ ಸಂಸ್ಕೃತ ಮುಖಾಂತರವಾದ ವಿಶೇಷವಾದ ನೇತೃತ್ವಗಳು ಓಡಿದ್ದು ನನ್ನ ಎಲ್ಲಿ ಮುಟ್ಟಲ್ಲ ನಾನಾ ದೇವತಾ ಸತ್ಕರವನ್ನು ಮಾತನಾಡಿದಾಗ ಆಚಾರ್ಯ ತಪಸ ಸಂಸ್ಕೃತನ ತಪಸ್ಸು ಎಂಚಿನೊಂದು ಶಕ್ತಿ ಎಂಚಿನಾಗಿ ಮಾತ ವಿಶೇಷವಾದ ಕಲಶಗಳು ಅಭಿಷೇಕ ಮತ್ತು ವಿಶೇಷ ಬಿಂಬೋಪಾದರೆ ಸಾನ್ನಿಧ್ಯ ಮಾತ ನಮ್ಮ ಕೊಟ್ಟ ನಂತರವಾದ ನಿಯಮ ಕಾಲಕಾಲಕ್ಕೆ ನಮ್ಮ ಮುಂಚಿನ ಮಾತ ಬರುವಾಗಲೇ ನಿಯಮನೇ ನಮ್ಮ ಮಂತ್ರಲ್ಲ ಆ ನಿಯಮ ಅಂತಾನೆ ನಿಯಮೇನ ಉತ್ಸವೇನ ಅವಾಗ ವರ್ಷಾವಧಿ ಮಂತ್ರ ಇತ್ಯಾದಿ ಮಾತ್ರ ಆ ನಿಯಮ ನಮ್ಮ ಮಂತ್ರ ಆ ಈ ಮಾತ ನಮ್ಮ ಕಾಲಕಾಲಕ್ಕೆ ನಮ್ಮ ಆಚರಣೆ ಮಂತ್ರ ಪತ್ರ ಬಿಂಬೋಪಾದರೆ ವಿಶೇಷವಾದ ಸಾನ್ನಿಧ್ಯ ಅಭಿವೃದ್ಧಿಯ ವಿಶೇಷವಾದ ನಮ್ಮ ಒಂಜಿ ಉದಾಹರಣೆ ಕೊಂಡ್ಕೊಂಡ ದೈಹಿಕ ಕಾಲಕಾಲಕ್ಕೆ ನಮ್ಮ ನೀರ ಇಂದ್ರಾಣ ಪಾಡದಿಚ್ಚಲು ಮಾತ್ರ ಬಲವರೆಯ ಸಾಧ್ಯ ನೆನ್ನ ಮಾತ್ರ ಬಲವರೆಯ ಆಗ್ತದೆ ನನಗಿಂದ ಈಗ ಪಾಡ್ನೆ ಮಾತ್ರ ನಮಗೆ ಬಲಲಿಕ್ಕೆ ಇರದಾದ್ರೆ ಅಂಜನೆ ನಾಗದೇವನ ಪ್ರತ್ಯಕ್ಷ ಮಂತ್ರಾಡಿಗೆ ಮಾತ್ರ ಕೆಲಸ ಮುಗಿದಂತಾಗ ಆ ಕೊರ್ಪಣಂಚಿನ ಪರ್ವಾದಿನ ಮಾತ್ರ ಕಾಲಕಾಲಕ್ಕೆ ನಮ್ಮ ಕೊರೊಂದು ಭತ್ತ ಅಂದಿದ್ದರಿಂದ ವಿಶೇಷವಾದ ಸಾನ್ನಿಧ್ಯ ಅಭಿವೃದ್ಧಿಯಾಗುವ ನಂತರವಾದ ನಾಗದೇವನ ಆರಾಧನೆ ದಾತರ ನಮ್ಮ ನಾಡಿಗೆ ಮುಂದು ಪಾತ್ರ ನಾಗದೇವರೇ ഒരുപാടുകൊണ്ടു മണ്ടു പ്രസന്നകാല മാതൃക തീർന്നു പ്രാർത്ഥന സഹ ഓം വന്നകാധിപതിദേവോ നന്ദോ നാഗരാമദാ വിഷ്ണുഗീതാത്മനേതനാഗരാജായ നമോ നമോസ്തു സത്തേഭ്യോ ഏകീതപുത്രീകുലോ ഈ അന്തരിക്ഷേ ഏതിവിദേവ സത്തേഭ്യോ നമഃ യേദോരോ ജനൈദിവേ വാഗുരുത്തലസ്മിഷോ ഏതാമൃതം ദേശ സത്തേഭ്യോ നമഃ യായിഷവോ യാതുദാനാ നായേവാ മനസ്വദീകം വൃണോ ഏവാ വടേ ദേശ സർപ്പേഭ്യോ നമഃ ഗോവിന്ദായ ഗോവിന്ദ
ಅವಾಗ ನಮ್ಮ ಕೊಣತನಂಚಿನ ಸುತ್ತುಡಾವಡ ಅಥವಾ ನಮ್ಮ ಮಂತ್ರನಂಚಿನ ಕೆಲಸಡಾವಡ ಅಥವಾ ಮಂತ್ರಡಾವಡ ತಂತ್ರಡಾವಡ ಇದೇ ರೀತಿದ ಲೋಪದೋಷಗಳು ಬರ್ಕೊಂಡಿದೆ. ಅವಾಗ ಅನ್ನದಾನೇತು ಸರ್ವದ ಈ ಅನ್ನದಾನಾದಿ ಮಾತ ಪ್ರಕ್ರಿಯೆ ಮಂತ್ರದಿಂದ ಅಂಚಿನ ಮಾತ ದೋಷ ಲೋಪದೋಷಲು ಮಾತ ಪರಿಮಾರ್ಜನ ಅವು ಮಾತ್ರ ತಂದೆ ತೀರು ನಮ್ಮ ಬಡವಡು ಬೊಬ್ಬೆ ಮಾತ ಅನ್ನದಾನಾದಿ ಕ್ರಿಯೆಗಳು ಮಂತ್ರಿಂದ ಅವು ಅತ್ಯಂತ ಮಹತ್ತರವಾದ ಪುಣ್ಯ ಸಾಧನೆ ಭಯಂಕರವಾದ ಕಲ್ಲ ಪೂಜೆ ಬರ್ತದೆ. ದೇಶವಾದ ಎಲ್ಲ ಪೂಜೆ ಮಾತ ಮಂತ್ರಿಂದ ಅನ್ನ ಪುಣ್ಯ ಆರಾಧನೆ ದೇವರ ಆಹ್ವಾನ ದೇವಾದ ಪ್ರಾರ್ಥನೆ ಮಂತ್ರವಾದ ಅನ್ನದಾನ ಅನ್ನದಾನ ಆ ಮಂತ್ರನಕ್ಲೆಗಲ್ಲ ಎಡ್ಡೆ ರೀತಿಯ ಯಶಸ್ವಿ ಕೀರ್ತಿ ಮಾತ ದೇವರ ಅನುಗ್ರಹ ಕೊಯ್ನಲ್ ಪ್ರವರ್ತನಕ್ಲೆ ಮಾತ ಎಡ್ಡೆದ ಕೈಕಾರ ಸುಖಾಂತಿನ ಸಂಪತ್ತನ್ನು ಕೀರ್ತಿ ಮಾಡುವುದು ಭಕ್ತ ಜನಕ್ಲೆಗೆ ಮಾತ ಎಷ್ಟೇ ರೀತಿಯ ಆರೋಗ್ಯಪೂರ್ಣ ಆಯಿತು ದೇವರ ಅನುಗ್ರಹಿಸಾಗುವುದು ಪ್ರಾರ್ಥನೆ ಅನ್ನಪಾಠ ಮಾತಾ ಜಮಾನುದೇವಿ